ಪ್ರಕೃತಿಯಲ್ಲಿ ಏನೆಲ್ಲ ವಿಸ್ಮಯಗಳಿವೆ ನೋಡಿ. ಮಳೆಗಾಲದಲ್ಲಿ ಅಬ್ಬರಿಸುವ ಸಿಡಿಲಿಗೂ ಅಚ್ಚರಿಗಳನ್ನ ಸೃಷ್ಟಿಸುವ ಶಕ್ತಿ ಇದೆ. ಕರಾವಳಿ ಭಾಗದಲ್ಲಿ ಖಾದ್ಯ ಪ್ರಿಯರಿಗೆ ಮಳೆಗಾಲದಲ್ಲಿ ಸಿಡಿಲು ಕೊಡುವ ಗಿಫ್ಟ್ ಅಂದ್ರೆ ಕಲ್ಲಣಬೆ. ಸಿಡಿಲು ಹೊಡೆದಾಗ ಭೂಮಿಯಲ್ಲಿ ಚಿಗುರುವ ಕಲ್ಲಣಬೆ ಕರಾವಳಿಗರ ಇಷ್ಟದ ಖಾದ್ಯ. ಆದರೆ ಈ ಬಾರಿ ಕಲ್ಲಣಬೆಯ ದರ ಗಗನಕ್ಕೇರಿದೆ. ಕರಾವಳಿಯ ಮಳೆಗೆ ತನ್ನದೇ ಆದ ವಿಶೇಷತೆಗಳಿವೆ. ಮಳೆಗಾಲದಲ್ಲಿ ಹಳ್ಳಿ ಮನೆಗಳ ಸುತ್ತ ಸುಮ್ಮನೆ ಒಂದು ರೌಂಡ್ ಹೊಡೆದ್ರೆ ಸಾಕು, ಸ್ಪೆಷಲ್ ಫುಡ್ಗಳ ಪರಿಮಳ ಮೂಗಿಗೆ ಬಡಿಯುತ್ತದೆ. ನಾಟಿಕೋಳಿ, ಫ್ರೆಶ್ ಮೀನಿಗೆ ಮಾರು ಹೋಗುವ ಜನ ಈಗ ಕಲ್ಲಣಬೆ ಹಿಂದೆ ಬಿದ್ದಿದ್ದಾರೆ. ಎಲ್ಲೆಲ್ಲ ಬೋಗಿ ಎಂಬ ಜಾತಿಯ ಮರ ಇರುತ್ತೋ ಅಲ್ಲೆಲ್ಲ ಕಲ್ಲಣಬೆ ಸಿಗ್ತದೆ. ಭೂಮಿಯ ಮೇಲ್ಪದರದ ಒಳಗೆ ಹುಟ್ಟುವ ಅಣಬೆ 3-4 ದಿನದೊಳಗೆ ಕೊಳೆತು ಹೋಗ್ತದೆ. ಈ ನಡುವೆ ಅಣಬೆಯನ್ನ ಕೋಲಿನಿಂದ ಎಬ್ಬಿಸಬೇಕು. ಅಣಬೆಗೆ ಘಾಸಿಯಾಗದಂತೆ ನಾಜೂಕಾಗಿ ಭೂಮಿಯಿಂದ ಮೇಲಕ್ಕೆತ್ತಿ ನಂತರ ಶುಚಿಗೊಳಿಸಬೇಕು. ಎಣ್ಣೆಯ ಒಗ್ಗರಣೆಯಲ್ಲಿ ಸಿಪ್ಪೆ ಸುಲಿದ ಅಣಬೆಯನ್ನ ಫ್ರೈ ಮಾಡಿ ಚಿಕನ್ ಮಸಾಲೆ ಜೊತೆ ಅಣಬೆಯನ್ನ ಬೇಯಿಸ್ತಾ ಇದ್ರೆ ಊರೆಲ್ಲ ಘಮಘಮ. ಇದರ ಸವಿದವರಿಗೆ ಗೊತ್ತು. ಆ್ಯಕ್ಚುಲಿ ಅದಕ್ಕೆ ಇದು ಶುದ್ಧ ಸಸ್ಯಾಹಾರಿಯಾಗಿರ್ತದೆ. ಇದನ್ನು ಬಳಸೋ ಪದ್ಧತಿ ಕೂಡ ಅವರಿಗೆ ಗೊತ್ತು. ಅದು ಸಿಪ್ಪೆ ತೆಗೆದು ಚೆನ್ನಾಗಿ ಮಸಾಲೆ ಪದಾರ್ಥಗಳನ್ನು ಹಾಕಿ ಅದನ್ನು ಸವಿದರೆ ಅದರ ಟೇಸ್ಟ್ ಬೇರೆ ಇರ್ತದೆ. ಈ ಮಳೆಗಾಲದಲ್ಲಿ ಸಿಗುವಂಥ ಪದಾರ್ಥಗಳಲ್ಲಿ ಕೂಡ ಇದು ಒಂದಾಗಿರುತ್ತದೆ. ಅಣಬೆಯ ಈ ಸಾಂಬಾರಿಗೆ ಸೇಮ್ ಟು ಸೇಮ್ ನಾನ್ ವೆಜ್ ಟೇಸ್ಟ್ ಇರುತ್ತೆ. ಅದರಲ್ಲೂ ಬೆಂಕಿಯ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿಟ್ಟು ಅಡುಗೆ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಟೇಸ್ಟ್. ಊಟಕ್ಕಿಂತಲೂ ನೀರು ದೋಸೆ, ಇಡ್ಲಿ ಜೊತೆ ಸೈಡ್ ಡಿಶ್ ಆಗಿ ಕಲ್ಲಣಬೆ ಸಾಂಬಾರ್ ಅಥವಾ ಗಸಿ ತುಂಬಾ ಸೂಟ್ ಆಗುತ್ತೆ. ಆದ್ರೆ ಈ ಬಾರಿ ಕಲ್ಲಣಬೆ ತಿನ್ಬೇಕು ಅಂದ್ರೆ ಕಿಸೆ ತುಂಬಾ ಹಣ ಬೇಕು. ಈ ಬಾರಿ ಮಳೆಯೂ ಕಡಿಮೆ. ಕೆಜಿಗೆ 250 ರೂಪಾಯಿಯಿಂದ 1200 ರೂಪಾಯಿವರೆಗೆ ದರ ಏರಿಕೆಯಾಗಿದೆ. ಆದ್ರೂ ಕಲ್ಲಣಬೆಯ ರುಚಿ ಕಂಡವರು ಎಷ್ಟು ಹಣ ಕೊಟ್ಟಾದ್ರೂ ಖರೀದಿಸಿಯಾರೋ. ಗುಡ್ಡಗಾಡು ಪ್ರದೇಶದಲ್ಲಿ ಈ ಮಣ್ಣಿನ ಮಧ್ಯೆ ಮೇಲಿಂದ ಒಂದು ಬಿಳಿ ಬಲೆಯ ರೂಪದಲ್ಲಿ ಇರ್ತದೆ, ಬಲೆಯ ರೀತಿಯಲ್ಲಿ ಇರ್ತದೆ. ಅದರ ಒಳಗೆ ಲಾಂಬ್ ಇರ್ತದೆ, ಮಣ್ಣಿನ ಒಳಗೆ ಇರ್ತದೆ. ಅದನ್ನು ನಾವು ಆಯ್ದು ಮನೆಗೆ ತಂದು ಅದನ್ನು ಶುದ್ಧೀಕರಿಸಿ ಅದನ್ನೆಲ್ಲ ಅದರ ಸಿಪ್ಪೆಲ್ಲ ತೆಗೆದು ಹಾಗೆ ಇಟ್ಟು ಮತ್ತು ಅದಕ್ಕೆ ಹಾಕುವ ಮಸಾಲೆ ಯಾವುದು. ನಮ್ಮ ಈಗ ಕರಾವಳಿ ಕರ್ನಾಟಕದಲ್ಲಿ ಎಟ್ಟಿದ ಕೈಪು ಪಂಡ ಕೈಪು ಎಟ್ಟಿದ ಕೈಪು ಅಂತ. ಎಟ್ಟಿ ಅಂದರೆ ಶಿಗಡಿಯ ಪದಾರ್ಥಕ್ಕೆ ಯಾವ ಮಸಾಲೆ ಬೇಕು ಅದೇ ಮಸಾಲೆಯನ್ನು ಇದಕ್ಕೆ ಉಪಯೋಗ ಮಾಡಬೇಕು. ಒಂದು ಕಡೆಯಿಂದ ಚುಮು ಮಳೆ, ಅಡುಗೆ ಮನೆಯಲ್ಲಿ ಕಲ್ಲಣಬೆ ಘಮಘಮ. ಇಂತಹ ಚಾನ್ಸ್ ಮತ್ತೆಲ್ಲೂ ಸಿಗಲ್ಲ. ಮಳೆಗಾಲದಲ್ಲಿ ಕರಾವಳಿ ಕಡೆ ಬಂದ್ರೆ ಕಲ್ಲಣಬೆ ಜೊತೆ ನೀರ್ದೋಸೆ ತಿನ್ನೋಕೆ ಮರಿಬೇಡಿ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.